ಮಹಿಳೆಯೊಬ್ಬರು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ ಅಪರೂಪದ ಘಟನೆ ಉಡುಪಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ಉತ್ತರಾಖಂಡ ಜಿಲ್ಲೆ ಅಂಕೋಲಾ ಮೂಲದ ಸಿದ್ದಿ ಜನಾಂಗದ 27 ವರ್ಷದ ಗರ್ಭಿಣಿಯೊಬ್ಬರು ಇಂದು ಹೆರಿಗೆಗಾಗಿ ಉಡುಪಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ಇಲ್ಲಿನ ವೈದ್ಯರುಗಳಾದ ಡಾಕ್ಟರ್ ಕವಿಶಾ ಭಟ್, ಡಾಕ್ಟರ್ ರಜನಿ ಕಾರಂತ್, ಡಾಕ್ಟರ್ ಸೂರ್ಯನಾರಾಯಣ, ಡಾಕ್ಟರ್ ಗಣಪತಿ ಹೆಗಡೆ ಹಾಗೂ ಡಾಕ್ಟರ್ ಮಹಾದೇವ ಭಟ್ ಅವರ ತಜ್ಞ ವೈದ್ಯರುಗಳನ್ನು ಒಳಗೊಂಡಂತಹ ತಂಡ ಯಶಸ್ವಿಯಾಗಿ ಸಿಸೇರಿಯನ್ ಮೂಲಕ ಮಹಿಳೆಗೆ ಯಶಸ್ವಿ ಹೆರಿಗೆಯನ್ನು ಮಾಡಿಸಿದ್ದಾರೆ. ಸದ್ಯ ತಾಯಿ ಮಕ್ಕಳು ಆರೋಗ್ಯವಾಗಿ ಇದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ಮಾಹಿತಿಯನ್ನು ನೀಡಿವೆ.